ದೇವಸ್ಥಾನದ ಪೂಜೆ ವಿಚಾರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ವ್ಯಕ್ತಿಗಳ ನಡುವೆ ಗಲಾಟೆ ನಡೆದ ಘಟನೆ ಕಾರ್ಕಳದ ದುರ್ಗಾ ಗ್ರಾಮದ ತೆಲ್ಲಾರ್ ಎಂಬಲ್ಲಿ ನಡೆದಿದೆ. ಏಪ್ರಿಲ್ 3ರಂದು ರಾತ್ರಿ ನಡೆದಿದೆ ಎನ್ನಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ಪ್ರತಿ ದೂರು ದಾಖಲಾಗಿದೆ. ನಿತ್ಯ ಗ್ರಾಮದ ವಿಶ್ವನಾಥ ಅವರು ದೂರು ನೀಡಿದ್ದು, ತೆಲ್ಲಾರಿನ ಮೇಲಿನ ಕುಕ್ಕಾಜಿಯಲ್ಲಿರುವ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಸಂಜೆ ವೇಳೆ ತನ್ನ ಸ್ಕೂಟರ್ನಲ್ಲಿ ವಾಪಸ್ಸಾಗುತ್ತಿರುವಾಗ ಕುಕ್ಕಾಜೆ ನಿವಾಸಿ ರಿಯಾಜ್ ವಿಶ್ವನಾಥ್ ಅವರ ಸ್ಕೂಟರ್ ಅನ್ನು ತಡೆದು ನಿಲ್ಲಿಸಿ, ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ? ನಿನಗೆ ಬೇರೆ ದೇವಸ್ಥಾನ ಇಲ್ಲವೇ? ಯಾಕೆ ಬರುವುದು ಎಂದು ಹೇಳಿ ಆತನ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ವೇಳೆ ರಿಯಾಜ್ನ ಮಕ್ಕಳಾದ ರಿಯಾನ್, ರಿಪ್ಪನ್ ಹಾಗೂ ರಿಮಾನ್ ಘಟನಾ ಸ್ಥಳಕ್ಕೆ ಬಂದು ಮರದ ದೊಣ್ಣೆಗಳಿಂದ ಹೊಡೆದಿದ್ದು, ಈ ವಿಷಯ ತಿಳಿದ ದೇವಸ್ಥಾನ ನಿರ್ವಹಿಸುವ ಜಹೀರ್ ಹಾಗೂ ಆತನ ಅಣ್ಣ ನಜೀರ್ ಗಲಾಟೆ ಬಿಡಿಸಲು ಮುಂದಾಗಿದ್ದು, ಅವರಿಗೂ ಹಲ್ಲೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಕುರಿತಾಗಿ ದೂರಿನಲ್ಲಿ ಆರೋಪಿಸಲಾಗಿದೆ. ಈ ಬಗ್ಗೆ ಕಾರ್ಕಳ ಗ್ರಾಮಾಂತರ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ. ರಿಯಾಜ್, ನಜೀರ್ ಹಾಗೂ ಜಹೀರ್ ಅಣ್ಣ ತಮ್ಮಂದಿರಾಗಿದ್ದು, ನೆರೆಕರೆ ಮನೆಗಳಲ್ಲಿ ಒಂದೇ ಕಡೆ ವಾಸ ಮಾಡಿಕೊಂಡು ಅಲ್ಲಿರುವ ಚಾಮುಂಡಿ ದೇವಿಯನ್ನು ಪೂಜಿಸಿಕೊಂಡು ಬಹುಕಾಲದಿಂದ ಬರುತ್ತಿದ್ದಾರೆ. ಜಹೀರ್ ಮತ್ತು ನಜೀರ್ ಅವರ ಮನೆಯ ಮಧ್ಯದಲ್ಲಿ ಸಣ್ಣದಾದ ಚಾಮುಂಡಿ ದೇವಿಯ ಗುಡಿ ಇದೆ. ಇಲ್ಲಿ ಹಲವಾರು ಹಿಂದೂ ಮುಸ್ಲಿಂ ಸಮುದಾಯದವರು ಆಗಮಿಸಿ ಪೂಜಿಸುತ್ತಾರೆ. ರಿಯಾಜ್ನ ಮನೆಯಲ್ಲಿಯೂ ಕೂಡ ಪ್ರತ್ಯೇಕವಾದ ಚಾಮುಂಡಿ ದೇವಿ ಪೂಜೆ ನಡೆಯುತ್ತಿದ್ದು, ರಿಯಾಜ್ ಮತ್ತು ಜಹೀರ್ ನಡುವೆ ಹಣಕಾಸಿನ ವಿಚಾರದಲ್ಲಿ ಗಲಾಟೆ ನಡೆಯುತ್ತಿತ್ತು ಎನ್ನಲಾಗಿದೆ. ಜಹೀರ್ನ ದೇವಸ್ಥಾನಕ್ಕೆ ಹೆಚ್ಚು ಜನ ಹೋಗುತ್ತಿದ್ದು, ತನ್ನ ದೇವಸ್ಥಾನಕ್ಕೆ ಹೆಚ್ಚು ಜನ ಬರುತ್ತಿಲ್ಲ ಎಂದು ರಿಯಾಜ್ ವೈಮನಸ್ಸು ಹೊಂದಿದ್ದ. ಇದೇ ವಿಚಾರದಲ್ಲಿ ಏಪ್ರಿಲ್ 3ರಂದು ರಾತ್ರಿ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದ್ದು, ಈ ವೇಳೆ ಅಲ್ಲಿ ಪೂಜೆಗೆ ಬಂದಿದ್ದ ವಿಶ್ವನಾಥ್ ಗಲಾಟೆ ಮಾಡಿಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಅರುಣ್ ಮಾಧ್ಯಮಗಳೊಂದಿಗೆ ಹೇಳಿದ್ದಾರೆ. ರಿಯಾಸ್ ಸಾಲ ಕೊಟ್ಟಿದ್ದನ್ನು ವಾಪಸ್ ಕೊಡಲಿಲ್ಲ ಜಾಗೀರ್ ಎಂದು. ಮತ್ತು ಜಾಗೀರ್ ದೇವಸ್ಥಾನಕ್ಕೆ ಜಾಸ್ತಿ ಜನ ಹೋಗ್ತಾ ಇದ್ದಾರೆ, ತನ್ನ ದೇವಸ್ಥಾನಕ್ಕೆ ಯಾರೂ ಜಾಸ್ತಿ ಜನ ಬರ್ತಾ ಇಲ್ಲ ಎಂದು ಒಂದು ವೈಮನಸ್ಸು ಇತ್ತು ರಿಯಾಸ್ಗೆ. ಇದೇ ಕಾರಣದಿಂದ ನಿನ್ನೆ 2 ಪಾರ್ಟಿಗಳು, ರಿಯಾಸ್ ಮತ್ತು ಜಾಗೀರ್ ಇಬ್ಬರು ಕಡೆಯಿಂದ, ರಿಯಾಸ್ ಮಕ್ಕಳು ಮತ್ತು ಜಾಗೀರ್ ಕಡೆಯಿಂದ ಜಾಗೀರ್ದು ಅಣ್ಣನಾದ ನಸೀರ್, ಇಂತಿಯಾಸ್, ಅರ್ಷದ್ ಮತ್ತು ಅಲ್ಲಿ ಪೂಜೆ ಮಾಡಲಿಕ್ಕೆ ಬಂದ ವಿಶ್ವನಾಥ್ ಶೆಟ್ಟಿ ಎಲ್ಲರೂ ಸೇರಿ ಗಲಾಟೆ ಮಾಡಿಕೊಂಡಿದ್ದಾರೆ. ಇದರ ಸಲುವಾಗಿ ಕೇಸು ಪ್ರತಿ ದೂರು ದಾಖಲಾಗಿದೆ. ಇದರಲ್ಲಿ ಕ್ರೈಮ್ ನಂಬರ್ 44 ಮತ್ತು ಕ್ರೈಮ್ ನಂಬರ್ 45ನಲ್ಲಿ ಅಡ್ಡಗಟ್ಟಿ ಕೈಯಿಂದ ಮತ್ತು ಸ್ಟಿಕ್ಕಿಂದ ಹೊಡೆದಿರೋದ್ರ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೇಸ್ ದಾಖಲಾಗಿದೆ.